ಮಂಗಳೂರಿನ ಸ್ಪೋರ್ಟ್ಸ್ ಬೈಕ್ ಪ್ರಿಯರಿಗೊಂದು ಸಿಹಿ ಸುದ್ದಿ. ಮಂಗಳೂರಿನ ಎಯ್ಯಡಿ ಶರಬತ್ ಕಟ್ಟೆ ಬಳಿ ಇರುವ ಅನಗಾ ಸುಜುಕಿ ಶೋರೂಮ್ಗೆ ಸುಜುಕಿ ಕಂಪನಿಯ ಹೊಸ ಬೈಕ್ ಲಗ್ಗೆ ಇಟ್ಟಿದೆ. ಸುಮಾರು 9.3 ಲಕ್ಷ ರೂಪಾಯಿ ಬೆಲೆ ಬಾಳುವ ಸುಜುಕಿ GSX S750cc ಬೈಕ್ ಅನ್ನು ಮಂಗಳೂರಿನಲ್ಲಿ ಮೊದಲ ಗ್ರಾಹಕರಾದ ಕಾರ್ತಿಕ್ ಹೆಗಡೆಯವರಿಗೆ ಹಸ್ತಾಂತರಿಸಲಾಯಿತು. ಈ ನೂತನ ಬೈಕ್ ಮಂಗಳೂರಿನ ಮಳಿಗೆಗೆ ಮೊದಲ ಬಾರಿಗೆ ಪರಿಚಯಿಸಲಾಗುತ್ತಿದ್ದು, ಬೈಕ್ ಪ್ರೇಮಿಗಳಿಗೆ ಮಾತ್ರ ಈ ಬೈಕ್ನ ಮಹತ್ವ ತಿಳಿಯುತ್ತದೆ. ಈಗಾಗಲೇ ಎಯ್ಯಾಡಿಯ ಅನಗಾ ಶೋರೂಮ್ನಲ್ಲಿ 6 ಬೈಕ್ಗಳ ಖರೀದಿಯ ಬಗ್ಗೆ ಗ್ರಾಹಕರು ಈಗಾಗಲೇ ಬೇಡಿಕೆ ಇಟ್ಟಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಎಲ್ಲಾ ಗ್ರಾಹಕರಿಗೆ ಧನ್ಯವಾದಗಳು ಎಂದು ಅನಗಾ ಸುಜುಕಿಯ ನಿರ್ದೇಶಕರಾದ ವೆಂಕಟ್ ಪನ್ನಿ ಹೇಳಿದರು. We want to tell you that we have almost 6 bookings. I mean, not bookings, inquiries. Inquiries will be converted to bookings soon. And thanks for choosing Sienna Kartik. We will always try to meet up the expectations in terms of the service. ಇನ್ನು ಕಾವೇರಿ ಫಾರ್ಡ್ನಲ್ಲಿ ಟೀಮ್ ಲೀಡರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ತಿಕ್ ಹೆಗಡೆ ಈ ನೂತನ ವಾಹನ ಖರೀದಿಸಿದ ಮಂಗಳೂರಿನ ಮೊದಲ ಗ್ರಾಹಕ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾದವರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅನಗಾ ಸುಜುಕಿಯಲ್ಲಿ ಗ್ರಾಹಕರಿಗೆ ನೀಡುವ ಗೌರವ ಮತ್ತು ಸೇವೆಗಳಿಂದ ಆಕರ್ಷಿತನಾದ ನಾನು ಇಷ್ಟು ಬೆಲೆ ಬಾಳುವ ವಾಹನವನ್ನ ಇದೇ ಶೋರೂಮ್ನಲ್ಲಿ ಖರೀದಿಸಬೇಕು ಎಂದು ಇಲ್ಲಿ ಖರೀದಿಸಿದೆ. ಇನ್ನು ಈ ವಾಹನದ ವಿಶೇಷ ಅಂದ್ರೆ ಇದು ಸ್ಪೋರ್ಟ್ಸ್ ಬೈಕ್. ಆರಾಮದಾಯಕ ಪ್ರಯಾಣಕ್ಕಾಗಿ ಈ ಬೈಕ್ ಉತ್ತಮ ಎಂದು ಹೇಳಿದ್ರು. So it's actually a 13-year-old engine, but it's the best segment leading engine in its class. And why I chose Anaga is that actually I buy two best netted matra toothini. It is showroom barnaga the experience, the welcome bar it. First of all, like Nikhil Pandey, team leader badde must help ಮಾಡ್ತಾರೆ. Full baad Bangalore call ಮಾಡ್ತಾರೆ, information ಕೊಡ್ತಾರೆ, pricing. Then mulpa Pritesh sir, mulpa manager alla call ಮಾಡ್ತಾರೆ, must help ಮಾಡ್ತಾರೆ. Vehicle line ಬೇಕು ತರ್ಪಾರೆ, finance process avade. So must smooth ಆದ process ಇತ್ತು. So customer service was excellent. It was the best customer experience. The reason why I chose Anaga. ಮಂಗಳೂರಿನಲ್ಲಿ ಈ ಬೈಕ್ನ ಮೊದಲ ಗ್ರಾಹಕರಾದ ಕಾರ್ತಿಕ್ ಹೆಗಡೆ ಅವರು ಕೇಕ್ ಕತ್ತರಿಸಿ ಅನಗಾ ಸುಜುಕಿ ಸಿಬ್ಬಂದಿಗಳೊಂದಿಗೆ ಸಂಭ್ರಮಿಸಿದ್ರು. ಹೌದು, ಮೊಟ್ಟ ಮೊದಲ ಬಾರಿಗೆ ಮಂಗಳೂರಿಗೆ ಲಗ್ಗೆ ಇಟ್ಟ ಸುಜುಕಿ GSX S750cc ಬೈಕ್ ವಿಶೇಷ ಇಂಜಿನ್ ಪವರ್ ಮತ್ತು 750cc ಹೊಂದಿದೆ. 4 ಸಿಲಿಂಡರ್ ಹಾಗೂ ಲಿಕ್ವಿಡ್ ಕೂಲರ್ ಇಂಜಿನ್ ಅನ್ನ ಹೊಂದಿದ್ದು ಅಷ್ಟೇ ಅಲ್ಲ, ಎಲ್ಲಾ ರೀತಿಯ ರಸ್ತೆಗಳಿಗೆ ಹೊಂದಿಕೊಳ್ಳುವಂತೆ ನಿರ್ಮಿಸಲಾಗಿದೆ. ಇನ್ನು ಎಂತವರನ್ನು ಕೂಡ ತನ್ನತ್ತ ಸೆಳೆಯುವಂತಹ ಆಕರ್ಷಕ ಮೈಮಾಟ ಹೊಂದಿದ ಬೈಕ್ ಇದಾಗಿದೆ. ಪವನ್ ಕಾಜಿಮಡ್ಕ, V4 News 24/7 ಮಂಗಳೂರು.